ಹಾಲನ್ನು ಕುಂದಿಸಿ 60% ನೀರನ್ನು ಆವಿಯಾಗಿಸಿದ ಮೇಲೆ ಸಿಗುವ ಕುಂದಿಸಿದ ಹಾಲು ಕ್ಯಾನ್ಗಳಲ್ಲಿ ಸಿಗುತ್ತದೆ. ನೆದರ್ಲ್ಯಾಂಡ್ಸ್ ಮೊದಲ ಸ್ಥಾನದಲ್ಲಿ ಇದೆ. ಇದನ್ನು ಕಂಡೆನ್ಸ್ಡ್ ಮಿಲ್ಕ್ ಎಂದು ಹೇಳುತ್ತಾರೆ. ಹಲವು ದೇಶಗಳಲ್ಲಿ ಅಡುಗೆ ಮನೆಯ ಕಾಯಂ ಡಬ್ಬ ಇದು. ಇದನ್ನು ಹಾಲಾಗಿ, ಕಾಫಿ, ಟೀಯಂತಾವಕ್ಕೆ ಬಳಸಬಹುದು. ಕ್ರೀಮ್ನಂತೆ ಹಲವು ಬೇಕರಿ ಇತ್ಯಾದಿ ಆಹಾರ ತಯಾರಿಕೆಗಳಲ್ಲೂ ಬಳಸಬಹುದು. ಬಹುಕಾಲ ಬಾಳಿಕೆ ಬರುತ್ತದೆ. ನೆದರ್ಲ್ಯಾಂಡ್ಸ್ ಪ್ರಪಂಚದ ಅತ್ಯುತ್ತಮ ಎವಾಪರೇಟೆಡ್ ಹಾಲು ಉತ್ಪಾದಕ ದೇಶ ಹಾಗೂ ಜಗತ್ತಿನಲ್ಲೇ ಅತಿ ಹೆಚ್ಚು ಕ್ಯಾನೆಡ್ ಹಾಲು ಉತ್ಪಾದಿಸಿ ರಫ್ತು ಮಾಡುವ ದೇಶ. ಅಲ್ಲಿ 14,000 ಡೈರಿ ಫಾರಂಗಳು ಇದೆ. 1,400 ಕೋಟಿ ಕಿಲೋ ಹಾಲು ಉತ್ಪಾದನೆಯಾಗುತ್ತದೆ. ಅನಂತರದ ಸ್ಥಾನಗಳಲ್ಲಿ ಜರ್ಮನಿ, USA, ಸ್ವಿಟ್ಜರ್ಲ್ಯಾಂಡ್, ಮಲೇಷಿಯಾಗಳು ಇದೆ. ನೈಜೀರಿಯಾ ಅತಿ ಹೆಚ್ಚು ಕ್ಯಾನೆಡ್ ಮಿಲ್ಕ್ ಆಮದು ಮಾಡಿಕೊಳ್ಳುವ ಮತ್ತು ನಿತ್ಯ ಬಳಸುವ ದೇಶವಾಗಿದೆ. ಈ ಸಾಲಿನಲ್ಲಿ ಇತರ ದೇಶಗಳು ಎಂದರೆ ವಿಯೆಟ್ನಾಂ, ಫಿಲಿಪ್ಪೀನ್ಸ್, UAE, ಘಾನಾ ಮತ್ತು ಕೆನ್ಯಾಗಳು ಇದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಆಮ್ಸ್ಟರ್ಡಮ್.